ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಕೇಂದ್ರೀಯ ಬೈಟೆಕ್ ನಗರದ ಸಂಘನಿಕೇತನದಲ್ಲಿ ಡಿಸೆಂಬರ್ 25ರಿಂದ 30ರವರೆಗೆ ನಡೆಯಲಿದೆ ಎಂದು ವಿಶ್ವ ಹಿಂದೂ ಪರಿಷತ್ನ ಕಾರ್ಯಾಧ್ಯಕ್ಷ ಪ್ರೊಫೆಸರ್ ಎಂ ಬಿ ಪುರಾಣಿಕ್ ಹೇಳಿದರು। ಈ ಕುರಿತು ಮಂಗಳೂರಿನಲ್ಲಿ ಮಾತನಾಡಿದ ಅವರು, ಮಂಗಳೂರಿನಲ್ಲಿ ಮೊಟ್ಟಮೊದಲ ಬಾರಿಗೆ ಬೈಟೆಕ್ ನಡೆಯಲಿದ್ದು, ಭಾರತ ಸೇರಿದಂತೆ ಅಮೆರಿಕ, ಜರ್ಮನಿ, ಮಲೇಷಿಯಾ, ಬಾಂಗ್ಲಾದೇಶ, ನೇಪಾಳದಂತಹ ಸುಮಾರು 32 ದೇಶಗಳ 350ಕ್ಕೂ ಹೆಚ್ಚು ಪ್ರತಿನಿಧಿಗಳು ಈ ಬೈಟೆಕ್ನಲ್ಲಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು। ಈಗ ಪ್ರತಿಷ್ಠಿತ ವ್ಯಕ್ತಿಗಳು ಬಂದು ಉದ್ಘಾಟನೆ ಮಾಡಿ ಹೊರಡ್ತಾರೆ, ಅನಂತರ ಚರ್ಚೆಗೆ ಅವರು ಇರುವುದಿಲ್ಲ, ಆದರೆ ಆರಂಭವನ್ನು ಮಾಡಿ ಅವರು ನಿರ್ಗಮಿಸ್ತಾರೆ। 27ನೇ ತಾರೀಕು 25, 26 ಕೇವಲ ಕೇಂದ್ರದ ಮತ್ತು ಕೆಲವು ಹಿರಿಯರು ಮಾತ್ರ ವಿಶ್ವ ಹಿಂದೂ ಪರಿಷತ್ನವರು ಇರುವುದು। 27ಕ್ಕೆ ಎಲ್ಲ ಜನ ಸೇರ್ತಾರೆ, 350ರಿಂದ 400ರವರೆಗೆ ಪ್ರತಿನಿಧಿಗಳು ಬರ್ತಾರೆ। ಆವತ್ತಿನಿಂದ ನಿಜವಾದಂಥ ಚರ್ಚೆ ಅಥವಾ ನಿರ್ಣಯಗಳು 27, 28, 29 ಈ 3 ದಿವಸ ಆಗ್ತದೆ। ಮೊದಲನೇ 2 ದಿವಸ ಮತ್ತು ಕೊನೆಯ 2 ದಿವಸ ಅದು ಪ್ರಮುಖ ವ್ಯಕ್ತಿಗಳು ಮಾತ್ರ ಅಲ್ಲಿದ್ದು ಅದರಲ್ಲಿ ಭಾಗವಹಿಸ್ತಾರೆ। ಇನ್ನು ಪ್ರಮುಖವಾಗಿ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯ ಮಂದಿರ ನಿರ್ಮಾಣ ಮತ್ತು ಮುಂದಿನ ವರ್ಷದ ಯೋಜನೆಗಳನ್ನು ನಿರ್ಧರಿಸಲಾಗುತ್ತಿದೆ ಎಂದು ಅವರು ಹೇಳಿದರು। ಉಚ್ಚ ನ್ಯಾಯಾಲಯ ಒಂದು ನಿರ್ದಿಷ್ಟವಾದಂಥ ಸೂಚನೆಯನ್ನು ತೀರ್ಮಾನವನ್ನು ಕೊಟ್ಟಿದೆ, ಅದರ ಸಿದ್ಧತೆ ಕೂಡ ನಡೀತಾ ಇದೆ। ಅದಕ್ಕೆ ಒಂದು ಟ್ರಸ್ಟನ್ನು ರಚಿಸುವಂಥ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟ ಕಾರಣ ಅದರಲ್ಲಿ ವಿಶ್ವ ಹಿಂದೂ ಪರಿಷತ್ತು ಭಾಗವಹಿಸಲಿಕ್ಕಿದೆ। ಯಾಕೆಂತಂದರೆ ಇದರೆಲ್ಲ ಸಿದ್ಧತೆಯನ್ನು ರಾಮ ಜನ್ಮಭೂಮಿಗೆ ಸಂಬಂಧಪಟ್ಟಂತಹ ಆ ರಾಮ ಮಂದಿರದ ಕೆತ್ತನೆ ಕೆಲಸ ಕೂಡ ಆಗ್ತಾ ಇದೆ। ಸುಮಾರು 70% ಕೆಲಸ ಆಗಿದೆ, ಇನ್ನು ಸ್ವಲ್ಪ ಕೆಲಸ ಮುಗಿದಿದೆ। ಮುಂದಿನ ತೀರ್ಮಾನ ಏನಾಗ್ತದೆ, ಟ್ರಸ್ಟ್ ರಚನೆಯಾಗಿ ಆ ಟ್ರಸ್ಟಿಗಳು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ವಿಶ್ವ ಹಿಂದೂ ಪರಿಷತ್ತು ಎಲ್ಲ ರೀತಿಯಿಂದ ಸಹಕಾರವನ್ನು ಮಾಡಲಿಕ್ಕೆ ವಿಶ್ವ ಹಿಂದೂ ಪರಿಷತ್ತು ಸಿದ್ಧ ಇದೆ। ಈ ವೇಳೆ ವಿಶ್ವ ಹಿಂದೂ ಪರಿಷತ್ ವಿಭಾಗದ ಕಾರ್ಯದರ್ಶಿ ಶರಣ್ ಪಂಪೆಲ್, ವಿಶ್ವ ಹಿಂದೂ ಪರಿಷತ್ನ ಪ್ರಾಂತ ಸಹ ಕಾರ್ಯದರ್ಶಿ ಕೃಷ್ಣಮೂರ್ತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು।